ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಕ್ಷೇತ್ರ ದೇಶಕ್ಕೆ ಮಾದರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದು 2021-22ನೇ ಸಾಲಿನಲ್ಲಿ 50.08 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂ.ಎನ್. ರಾಜೇಂದ್ರಕುಮಾರ್ ಹೇಳಿದರು. ಅವರು ಎಸ್ಸಿಡಿಸಿಸಿ ಬ್ಯಾಂಕ್ನ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ 108 ವರ್ಷಗಳ ಸಾರ್ಥಕ ಸೇವೆಯನ್ನ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀಡುತ್ತಿರುವ ಎಸ್ಸಿಡಿಸಿಸಿ ಬ್ಯಾಂಕ್ 2022ರ ಮಾರ್ಚ್ 31ಕ್ಕೆ ಕೊನೆಗೊಂಡ ಆರ್ಥಿಕ ವರ್ಷದಲ್ಲಿ 50.08 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇದು ಕಳೆದ ವರ್ಷದ ಲಾಭಕ್ಕಿಂತ ಶೇಕಡಾ 48.82 ಏರಿಕೆಯಾಗಿದ್ದು ಎಸ್ಸಿಡಿಸಿಸಿ ಬ್ಯಾಂಕ್ನ ಇತಿಹಾಸದಲ್ಲೇ ದಾಖಲೆ ಎಂದರು. ಕಳೆದ ಆರ್ಥಿಕ ವರ್ಷದಲ್ಲಿ 11,598 ಕೋಟಿ ರೂಪಾಯಿ ಒಟ್ಟು ವ್ಯವಹಾರ ದಾಖಲಿಸಿದೆ. ಕಳೆದ ಸಾಲಿನ ವ್ಯವಹಾರಕ್ಕಿಂತ ಶೇಕಡಾ 14.87 ಏರಿಕೆ ಕಂಡಿದ್ದು 2022-23ನೇ ಸಾಲಿಗೆ 14,000 ಕೋಟಿ ರೂಪಾಯಿ ವ್ಯವಹಾರದ ಗುರಿ ಹೊಂದಲಾಗಿದೆ ಎಂದರು. ಬ್ಯಾಂಕ್ ತನ್ನ 109 ಶಾಖೆಗಳ ಮುಖಾಂತರ ಒಟ್ಟು 5,649.97 ಕೋಟಿ ರೂಪಾಯಿ ಠೇವಣಿಯನ್ನ ಸಂಗ್ರಹಿಸಿದೆ. ಕಳೆದ ಸಾಲಿನ ಠೇವಣಿ ಸಂಗ್ರಹಕ್ಕಿಂತ ಈ ಬಾರಿ ಶೇಕಡಾ 14.11 ಪ್ರಗತಿಯಾಗಿದೆ ಎಂದು ಹೇಳಿದರು. ವರದಿ ವರ್ಷದಲ್ಲಿ ನೀಡಿದ ಎಲ್ಲ ಕೃಷಿ ಸಾಲಗಳು ಶೇಕಡಾ 100ರ ಮರುಪಾವತಿ ಕಂಡು ದಾಖಲೆಯನ್ನ ನಿರ್ಮಿಸಿ ಸಾಧನೆಯನ್ನ ಮಾಡಿದೆ. ಇಂತಹ ಸಾಧನೆಯನ್ನ ಕಳೆದ 27 ವರ್ಷಗಳಿಂದ ಸತತವಾಗಿ ಮಾಡಿರುವುದು ರಾಷ್ಟ್ರೀಯ ದಾಖಲೆಯಾಗಿದೆ ಎಂದು ಹೇಳಿದರು. ಕಳೆದ ವರ್ಷ ನನಗೆ ಸುಮಾರು 33 ಕೋಟಿ ಲಾಭ ಬಂದಿತ್ತು. ಈ ವರ್ಷ 50 ಕೋಟಿಗೂ ಮಿಕ್ಕಿ ನಮ್ಮ ನೆಟ್ ಲಾಭ ಪ್ರಾಫಿಟ್ ಬಂದಿದೆ. ಕಳೆದ ಸಲ 33 ಕೋಟಿ ಇತ್ತು. ಅದೇ ರೀತಿಯಾಗಿ ವ್ಯವಹಾರ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ವರ್ಷದಲ್ಲಿ ಸುಮಾರು 11,598 ಕೋಟಿ ರೂಪಾಯಿಯ ವ್ಯವಹಾರ ಆಗಿದೆ. ನಮ್ಮ ರಾಜ್ಯದಲ್ಲೇ ಇರುವ ಎಲ್ಲ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಲ್ಲಿ ಇದು ಅತಿ ಹೆಚ್ಚು ವ್ಯವಹಾರವನ್ನು ಮಾಡಿದ, ಠೇವಣಿಯನ್ನು ಪಡೆದ, ಸಾಲವನ್ನು ಕೊಟ್ಟು ಲಾಭ ಮಾಡಿದ ಒಂದು ಜಿಲ್ಲಾ ಬ್ಯಾಂಕ್ ಇದೆ ನಮ್ಮ ರಾಜ್ಯದಲ್ಲಿ. ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕಳೆದ ವರ್ಷಕ್ಕಿಂತ ವ್ಯವಹಾರದಲ್ಲಿ ನಾವು ಸುಮಾರು 14.87 ಏರಿಕೆಯನ್ನು ಕೂಡ ಕಂಡಿದ್ದೇವೆ. ಅದೇ ರೀತಿಯಾಗಿ ನಾವು ಮುಂದಿನ ವರ್ಷಕ್ಕೆ ಅಂದರೆ 22-23ನೇ ಸಾಲಿಗೆ 1,400 ಕೋಟಿಯ ವ್ಯವಹಾರದ ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಠೇವಣಾತಿಯಲ್ಲಿ ಹೋದ ವರ್ಷಕ್ಕಿಂತ ಈ ವರ್ಷ ಒಟ್ಟು ಠೇವಣಾತಿ ಬ್ಯಾಂಕಿನ ಠೇವಣಾತಿ 5,649 ಕೋಟಿ ರೂಪಾಯಿ 97 ಲಕ್ಷ ಅಂದರೆ ಸ್ವಲ್ಪ 50 ಆಗ್ತಿತ್ತು. 5,649 ಕೋಟಿ ಆಗಿದೆ. ಅದರಲ್ಲಿ ಕಳೆದ ವರ್ಷದ ಠೇವಣಾತಿಗಿಂತ ಸುಮಾರು 14.11 ಹೆಚ್ಚಿಗೆ ಆಗಿದೆ ಕಳೆದ ವರ್ಷಕ್ಕಿಂತ. ಅದೇ ರೀತಿಯಾಗಿ ಮುಂಗಡಗಳು ಅಂದರೆ ಸಾಲ ಕೊಡುವುದರಲ್ಲಿ ಕೂಡ ನಾವು ಒಟ್ಟು ಸಾಲ ಈ ವರ್ಷದ ಅಂತ್ಯಕ್ಕೆ ಸುಮಾರು 4,464 ಕೋಟಿ ಕೃಷಿ ಸಾಲ ಹಾಗೂ ಕೃಷಿ ಅಭಿವೃದ್ಧಿಗಾಗಿ ಕೊಟ್ಟಂಥ ಸಾಲ, ಹೀಗೆ ಇತರ ಸಾಲ ಒಟ್ಟು 5,947 ಕೋಟಿ ಸಾಲ ನಮ್ಮದು ಹೊರಬಾಕಿ ಇರ್ತದೆ. ಇದು ಕೂಡ ಹೋದ ವರ್ಷಕ್ಕಿಂತ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕೃಷಿ ಸಾಲ ಸುಮಾರು 27 ವರ್ಷದಿಂದ 100ಕ್ಕೆ 100ರಷ್ಟು ಮರುಪಾವತಿಯಾಗಿ ನಾವು ವಸೂಲಾತಿಗೆ ಹೋಗದೆ ಕೃಷಿ ಸಾಲ 100ಕ್ಕೆ 100ರಷ್ಟು ಮರುಪಾವತಿಯಾಗಿರುವಂಥ ಒಂದು ಜಿಲ್ಲಾ ಬ್ಯಾಂಕ್ ದೇಶದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಎಂ ವಾದಿರಾಜ್ ಶೆಟ್ಟಿ, ಐಕಳ ಬಾಬಾ ದೇವ್ ಪ್ರಸಾದ್ ಶೆಟ್ಟಿ ಬೆಳಪು, ಶಶಿಕುಮಾರ್ ರೈ ಪಾಲ್ಯೋಟು, ಎಸ್ಬಿ ಜಯರಾಮ್ ರೈ, ಮೋನಪ್ಪ ಶೆಟ್ಟಿ ಯಕ್ಕಾರು, ಕೆ ಹರಿಶ್ಚಂದ್ರ, ಜಯರಾಮ್ ಬಿ ರೈ, ರಾಜೇಶ್ ರಾವ್, ಸದಾಶಿವ ಉಳ್ಳಾಲ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಪಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.